ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಇವತ್ತಿನ ವಿಡಿಯೋದಲ್ಲಿ ಏಡಿ ಪೆಪ್ಪರ್ ಫ್ರೈ ಮಾಡುವ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸ್ಪೆಷಲ್ ಆಗಿ ಏಡಿಯ ಪೆಪ್ಪರ್ ಫ್ರೈ ನೋಡಿ. ಇಲ್ಲಿ ಏಡಿಗಳನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಪೆಪ್ಪರ್ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಸಣ್ಣ ಸೈಜ್ ಏಡಿ ಸಿಕ್ಕಿದರೆ ತುಂಬ ಒಳ್ಳೆಯದು. ದೊಡ್ಡ ಸೈಜ್ ಏಡಿ ಸಿಕ್ಕಿದರೆ ಅದನ್ನು ನೀವು ಮಿಡ್ಲಲ್ಲಿ ಕಟ್ ಮಾಡಿಕೊಂಡು ಯೂಸ್ ಮಾಡಿ. ಇಲ್ಲಿ ನಾನು ಮೊದಲಿಗೆ ಜೀರಿಗೆ ಮೆಣಸನ್ನು ತಗೊಳ್ತಾ ಇದ್ದೇನೆ. ಬಿಳಿ ಜೀರಿಗೆ ಮೆಣಸು ನಮ್ಮ ಮನೆಯ ಗಿಡದಲ್ಲಿ ಆದದ್ದು ನೋಡಿ. ಇಲ್ಲಿ ಬಿಳಿ ಜೀರಿಗೆ ಮೆಣಸು, ನಾನು ಜೀರಿಗೆ ಮೆಣಸನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಒಂದು ವೇಳೆ ನಿಮಗೆ ಜೀರಿಗೆ ಮೆಣಸು ಸಿಗದಿದ್ದರೆ ಕಾಯಿ ಮೆಣಸನ್ನು ಕೂಡ ಹಾಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ ಮಸಾಲ ಮಾಡಲಿಕ್ಕೆ ನಾನು ನೋಡಿ, ಒಂದು ದೊಡ್ಡ ಚಮಚದಲ್ಲಿ ಕೊತ್ತಂಬರಿ, 1/4 ಚಮಚದಷ್ಟು ಜೀರಿಗೆ, ಒಂದು ತುಂಡು ಚಕ್ಕೆ, ಒಂದು ಚಿಟಿಕೆಯಷ್ಟು ಮೆಂತ್ಯ, ಅರ್ಧ ಚಮಚದಷ್ಟು ಕಾಳುಮೆಣಸು, ಇದನ್ನೆಲ್ಲ ಹಾಕಿ ಆದಮೇಲೆ 2 ಕೆಂಪು ಮೆಣಸನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ಇವೆಲ್ಲವನ್ನು ನಾವು ಸ್ವಲ್ಪ ಹುರ್ಕೋಬೇಕು. ಒಂದು ಘಮ ಬರುವ ತನಕ ಹುರ್ಕೊಂಡ್ರೆ ಸಾಕು. ಇದೀಗಾಗಿದೆ. ಇದು ತಣ್ಣಗಾದಮೇಲೆ ಇದನ್ನು ನಾವು ಹುಡಿ ಮಾಡಿಕೊಂಡು ಇಟ್ಕೊಳ್ಳುವ. ಆಮೇಲೆ ಅದೇ ಪ್ಯಾನಿಗೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ, 3 ಚಮಚದಷ್ಟು. ಅದಕ್ಕೆ ಮೊದಲಿಗೆ ನಾನಿಲ್ಲಿ ನೋಡಿ 2 ಈರುಳ್ಳಿ, 2 ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಮತ್ತು ಆ ಜೀರಿಗೆ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆ ಎಣ್ಣೆಗೆ ನಾನೀಗ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಬೇಯಿಸಿ ಆದ ನಂತರ ನಾವು ಈರುಳ್ಳಿಯನ್ನು ಕೂಡ ಹಾಕಿ ಅದರ ಜೊತೆಗೆ ಫ್ರೈ ಮಾಡ್ಕೋಬೇಕು. ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್. ಖಂಡಿತ ನೀವೊಮ್ಮೆ ಈ ಥರ ಏಡಿಯ ಪೆಪ್ಪರ್ ಫ್ರೈ ಟ್ರೈ ಮಾಡಿ. ಇವಾಗ ಇಲ್ಲಿ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ನಾವು ಜೀರಿಗೆ ಮೆಣಸನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳುವ. ಇದನ್ನು ಒಂದು ಕಟ್ ಮಾಡಿ, ಅಂದರೆ ಸಣ್ಣಗೆ ಹಚ್ಕೊಳ್ಳಿಲ್ಲ, ಮಿಡಲಲ್ಲಿ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇವೆಲ್ಲವನ್ನು ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಅರಸಿನವನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡೆ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ನಾವು ಹುರ್ಕೊಳ್ಳುವ. ಇದಾದ ನಂತರ ನಾವು ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಬೇಕು. ಆಮೇಲೆ ಉಪ್ಪನ್ನು ನಿಮ್ಮ ಅನುಸಾರ ನೀವು ಹಾಕಿಕೊಳ್ಳಿ. ಖಾರನೂ ಅಷ್ಟೇ, ತುಂಬ ಖಾರ ತಿನ್ನೋರಾದರೆ ಸ್ವಲ್ಪ ಕಾಯಿ ಮೆಣಸನ್ನು ಕೂಡ ಜಾಸ್ತಿ ಮಾಡ್ಕೋಬಹುದು. ಇವೆಲ್ಲ ಸ್ವಲ್ಪ ಟೊಮೆಟೊ ಬೆಂದ ನಂತರ ನಾನಿಲ್ಲಿ ಹುಣಸೆ ರಸವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹುಣಸೆ ರಸ ಬೇಡ ಅಂತ ಇದ್ದರೆ ಕೊನೆಯಲ್ಲಿ ನೀವು ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೋಬಹುದು ನೀವು ತಿನ್ನುವ ಟೈಮಲ್ಲಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಂಡಾದ ನಂತರ ನಾವು ಹುಡಿ ಮಾಡಿದ ಆ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ದೊಡ್ಡ ಸ್ಪೂನಲ್ಲಿ ಒಂದು 2 ಸ್ಪೂನ್ ಆಗ್ಬೋದು ಅಷ್ಟೇ. ಇವೆಲ್ಲವನ್ನು ಇದಕ್ಕೆ ನಾನೀಗ ಸೇರಿಸ್ಕೊಳ್ತಾ ಇದ್ದೇನೆ. ಇವೆಲ್ಲವನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡುವ. ಇದನ್ನು ನಾವು ಸ್ವಲ್ಪ ಡ್ರೈ ಮಾಡಬೇಕು. ಹಾಗಾಗಿ ತುಂಬ ನೀರೇನು ಸೇರಿಸ್ಕೊಳ್ಳೋದು ಬೇಡ. ನೋಡಿ, 1/4 ಕಪ್ಪಷ್ಟು ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಇವೆಲ್ಲವನ್ನು ಚೆನ್ನಾಗಿ ನಾವು ಬೆರೆಸ್ಕೊಳ್ಳುವ. ಆಮೇಲೆ ನಾವು ಕ್ಲೀನ್ ಮಾಡಿಟ್ಟ ಏಡಿಗಳನ್ನು ಇದಕ್ಕೆ ಸೇರಿಸ್ಕೋಬೇಕು. ಇಂಥದ್ದೇ ಒಳ್ಳೆ ರೆಸಿಪಿಗಳನ್ನು ಈಗಾಗಲೇ ನಮ್ಮ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಅವುಗಳನ್ನು ಒಮ್ಮೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇವೆಲ್ಲ ನೋಡಿ, ಏಡಿಗಳನ್ನು ನಾನು ಆ ಮಸಾಲೆ ಜೊತೆ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೇನೆ. ಜಾಸ್ತಿ ನೀರು ಹಾಕೋದು ಬೇಡ. ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಮುಚ್ಚಳ ಮುಚ್ಚದೆ ಹಾಗೆಯೇ ನಾವು ಇದನ್ನು ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಇರಲಿ, ಯಾಕಂದರೆ ಏಡಿ ಬೇಯಬೇಕು. ಹಾಗಾಗಿ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಬೇಕು. ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಯಿತು. ಈಗ ಪೂರ್ತಿಯಾಗಿ ಕಮ್ಮಿ ಆಯಿತು. ಚೆನ್ನಾಗಿ ಏಡಿ ಕೂಡ ಬೆಂದಿದೆ. ಗ್ಯಾಸ್ ಬಂದ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ತುಂಬ ರುಚಿಕರವಾದ ಏಡಿಯ ಪೆಪ್ಪರ್ ಫ್ರೈ, ತುಂಬ ಸುಲಭ ಕೂಡ ಉಂಟು, ಹಾಗೆ ಅಷ್ಟೇ ರುಚಿಕರ ಕೂಡ ಆಗ್ತದೆ. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆ ಶೇರ್ ಮಾಡಿಕೊಂಡು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ರುಚಿಕರವಾದ ಏಡಿ ಪೆಪ್ಪರ್ ಫ್ರೈ ನೋಡಿದ್ರಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್.